ದಿವ್ಯವಾಣಿ 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 ದಿವ್ಯವಾಣಿ. ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತಲೂ ಮುತ್ತು ರತ್ನಕ್ಕಿಂತಲೂ ನನಗೆ ದೇವರ ವಾಕ್ಯವು ಅತಿ ಪ್ರಿಯವಾಗಿದೆ. ನನಗೆ ದೇವರ ವಾಕ್ಯವು ಅತಿ ರಮ್ಯವಾಗಿದೆ. ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತಲೂ ಮುತ್ತು ರತ್ನಕ್ಕಿಂತಲೂ ನನಗೆ ದೇವರ ವಾಕ್ಯವು ಅತಿ ಪ್ರಿಯವಾಗಿದೆ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯರೇ, ಕೀರ್ತನೆಯೊಂದಿಗೆ ಪ್ರಾರ್ಥನೆ, ಸ್ವಾರ್ಥೆಯ ಬೆಳಕು, ಈ ಒಂದು ಕಾರ್ಯಕ್ರಮಕ್ಕೆ ಯೇಸು ನಾಮದಲ್ಲಿ ನಿಮ್ಮೆಲ್ಲರನ್ನು ನಾನು ಸ್ವಾಗತಿಸುತ್ತೇನೆ. ಇವತ್ತು ನಾವು ಕೀರ್ತನೆಯನ್ನು ಓದೋಣ, ಪ್ರಾರ್ಥಿಸೋಣ, ಲೋಕವನ್ನು ಜಯಿಸೋಣ. ಒಂದು ನಿಮಿಷ ಪ್ರಾರ್ಥಿಸೋಣ. ಯೇಸುವೆ, ಕೀರ್ತನೆಯೊಂದಿಗೆ ಪ್ರಾರ್ಥನೆ ಈ ನಮ್ಮ ಕಾರ್ಯಕ್ರಮವನ್ನು ಆಶೀರ್ವದಿಸಿರಿ. ಇದೋ ಈ ಕೀರ್ತನೆಗಳು ನಮಗೆ ಆಶೀರ್ವಾದವನ್ನು ತರಲಿ, ನಮ್ಮಲ್ಲಿರೋ ರೋಗ ರುಜಿನಗಳನ್ನು ದೂರ ಮಾಡಲಿ, ನಿಮ್ಮೊಡನೆ ನಮ್ಮ ಸಂಬಂಧವನ್ನು ಬಲಪಡಿಸಲು ಸಹಾಯಕವಾಗಲಿ. ಯೇಸು ನಾಮದಲ್ಲಿ ಇಂದು ನಾನು ಸಾರುವ ಪ್ರಾರ್ಥಿಸುವ ಕೀರ್ತನೆಗಳು ಪವಿತ್ರಾತ್ಮ ಭರಿತವಾಗಿ ಮತ್ತು ಪವಿತ್ರಾತ್ಮರ ಶಕ್ತಿಯಿಂದ ಭರಿತರಾಗಿ ಜೀವಿಸುವಂತೆ ಪ್ರೇರೇಪಿಸಲಿ. ಸರ್ವಶಕ್ತ ತಂದೆಯೇ ನಮ್ಮನ್ನು ಆಶೀರ್ವದಿಸಿರಿ. ಆಮೇನ್. ಬೈಬಲ್ ತಗೊಳ್ಳಿ, ನಿಮ್ಮ ಕೈಯಲ್ಲಿದ್ದರೆ ಬೈಬಲು. ಕೀರ್ತನೆ 1. ಈ ಕೀರ್ತನೆ 1 ನಾನು ಹೇಳಿದೆ ಮೊದಲ ಭಾಗ 1ರಿಂದ 41 ಮೊದಲ ಭಾಗ. ಕೀರ್ತನೆ 1ರಲ್ಲಿ 6 ವಾಕ್ಯಗಳಿವೆ. ಈ 6 ವಾಕ್ಯಗಳು ನಮಗೆ ಎಂಥ ಸಂದೇಶ ಕೊಡ್ತವೆ, ಎಷ್ಟು ಸ್ಪಷ್ಟವಾದ ಸಂದೇಶ ಕೊಡ್ತವೆ ನೋಡಿ. ದುರ್ಜನರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಪಥದಲ್ಲಿ ಕೂರದೆ, ದುರ್ಜನರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಪಥದಲ್ಲಿ ಕಾಲೂರದೆ, ಧರ್ಮ ನಿಂದಕರ ಕೂಟದಲ್ಲಿ ಕೂರದೆ, ಪ್ರಭುವಿನ ಧರ್ಮಶಾಸ್ತ್ರದಲ್ಲಿ ಹರ್ಷಗೊಳ್ಳುವವನಾರೋ ಅವನೇ ಧನ್ಯನು. ಹಗಲಿರುಳೆನ್ನದೆ ಅದನ್ನೇ ಧ್ಯಾನಿಸುತ್ತಿರುವವನಾರೋ ಅವನೇ ಧನ್ಯನು. ನದಿಯ ಬದಿಯಲ್ಲಿ ಬೆಳೆದಿಹ ಮರದಂತೆ, ಸಕಾಲಕ್ಕೆ ಫಲವೀವ ವೃಕ್ಷದಂತೆ, ಎಲೆ ಬಾಡದೆ ಪಸಿರಿರುವ ತರುವಂತೆ ಸಿಗುವುದು ಅವನ ಕಾರ್ಯಗಳಿಗೆ ಸಫಲತೆ. ದುರುಳರಾದರೋ ತೂರಿ ಹೋಗುವರು, ಬಿರುಗಾಳಿಗೆ ತರಗೆಲೆಯಾಗುವರು. ಎಂದೇ ನಿಲ್ಲಲಾರರು ದುರುಳರು ನ್ಯಾಯಸ್ಥಾನದಲ್ಲಿ, ಸದಸ್ಯರಾಗರು ಪಾಪಿಗಳು ಸಜ್ಜನರ ಸಂಘದಲ್ಲಿ. ಸಜ್ಜನರ ಮಾರ್ಗಕ್ಕಿದೆ ಪ್ರಭುವಿನ ಪಾಲನ, ದುರ್ಜನರ ಮಾರ್ಗಕ್ಕಿದೆ ಸಂಪೂರ್ಣ ವಿನಾಶನ. ಅಂದರೆ ಏನು ಹೇಳುತ್ತೆ ಕೀರ್ತನೆ? ಇಲ್ಲಿ ನಮಗೆ ತರ್ಜುಮೆ ಮಾಡುವಾಗ, ಅನುವಾದ ಮಾಡುವಾಗ ಧನ್ಯರು ಯಾರು ಅಂದರೆ ಕೆಲವು ಅವರು ನಮಗೆ ಈ ಓದಲು ಪ್ರೇರಣೆ ಆಗಲು ಮತ್ತು ಅದರ ಒಂದು ಸಾರಾಂಶದ ಕುರಿತು ಒಂದು ಮಾತು ಮೇಲೆ ಹೇಳ್ತಾರೆ. ಇಲ್ಲಿ ಯಾರು ಧನ್ಯರು ಇವತ್ತು? ಇನ್ನೊಂದು ಅರ್ಥದಲ್ಲಿ ಭಾಗ್ಯವಂತರು ಯಾರು? ಹೂ ಈಸ್ ಬ್ಲೆಸ್ಸೆಡ್? ಆಶೀರ್ವದಿತರು ಯಾರು? ದುರ್ಜನರ ಆಲೋಚನೆಯಂತೆ ನಡೆಯದೆ. ನೋಡಿ, ಇವತ್ತು ತುಂಬ ದುರ್ಜನ ಆಲೋಚನೆ, ನೆಗೆಟಿವ್ ನಮ್ಮೊಳಗಡೆ ಬರುತ್ತೆ. ಅನೇಕ ಬಾರಿ ಪಾಸಿಟಿವ್ ಬರುವುದಕ್ಕಿಂತಲೂ ದೇವರಿಗೆ ವಿರೋಧವಾದದೇ ನಮ್ಮೊಳಗಡೆ ಕೆಲಸ ಮಾಡುತ್ತೆ. ದುರ್ಜನರ ಆಲೋಚನೆಯಂತೆ ನಡೆಯದೆ. ನಾವು ದುರ್ಜನರ ಆಲೋಚನೆಯಂತೆ ನಡೆಯೋದು ಬೇಡ. ದೇವರ ಆಲೋಚನೆಗಳು ಒಳ್ಳೆಯ ಆಲೋಚನೆಗಳು. ಪಾಪಾತ್ಮರ ಪಥದಲ್ಲಿ ಕಾಲೂರದೆ, ಪಾಪಾತ್ಮರ ಪಥದಲ್ಲಿ ಕಾಲೂರದೆ, ಧರ್ಮ ನಿಂದಕರ ಕೂಟದಲ್ಲಿ ಕೂರದೆ. ಅಂದರೆ ದುರ್ಜನರ ಹಾದಿಯಲ್ಲಿ ನಾವು ನಡೆಯದೆ, ಪಾಪಾತ್ಮರ ಪಥದಲ್ಲಿ, ಪಾಪಾತ್ಮರ ಕೂಟಗಳು, ಪಾಪಿಗಳ ಜೊತೆ ಕಾಲೂರದೆ, ಧರ್ಮನಿಂದಕರ ಕೂಟದಲ್ಲಿ ಕೂರದೆ. ಇವತ್ತು ಧರ್ಮನಿಂದಕರು ಜಾಸ್ತಿ ಆಗಿದ್ದಾರೆ. ಒಬ್ಬರನ್ನೊಬ್ಬರು ದೂಷಿಸುವುದು, ಧರ್ಮನಿಂದನೆ ಮಾಡುವುದು, ಕಥೋಲಿಕರಾಗಿಯೇ ಧರ್ಮನಿಂದನೆ ಮಾಡುವುದು, ಇದೆಲ್ಲ ಜಾಸ್ತಿ ಆಗಿದೆ. ನೋಡಿ, ಬೈಬಲ್ ಏನು ಹೇಳುತ್ತೆ? ಅವರೊಟ್ಟಿಗೆ ಕೂರಬಾರ್ದು, ನಡೆಯಬಾರ್ದು, ಕಾಲೂರಬಾರ್ದು. ಪ್ರಭುವಿನ ಧರ್ಮಶಾಸ್ತ್ರದಲ್ಲಿ ಹರ್ಷಗೊಳ್ಳುವವನಾರೋ ಅವನೇ ಧನ್ಯನು. ಧರ್ಮಶಾಸ್ತ್ರ ಅಂದರೆ ಏನು? ನಮಗೆ ಪವಿತ್ರ ಬೈಬಲ್, ದೇವರ ವಾಕ್ಯ. ದೇವರ ವಾಕ್ಯದಲ್ಲಿ ಯಾರು ಹರ್ಷಗೊಳ್ಳುತ್ತಾನೆ, ದೇವರ ವಾಕ್ಯ ಯಾರು ಓದುತ್ತಾನೆ, ದೇವರ ವಾಕ್ಯದಲ್ಲಿ ಜೀವಿಸುತ್ತಾನೆ, ದೇವರ ವಾಕ್ಯವನ್ನು ಮನನ ಮಾಡುತ್ತಾನೆ,
ಅವನು ಧನ್ಯನು. ಅದರಿಂದ ಇವತ್ತು ನಾವು ಕೇಳಿಕೊಳ್ಳಬೇಕಾದ ಪ್ರಶ್ನೆ, ದುರ್ಜನರ ಆಲೋಚನೆ ಅಂತ ನಡೀತಾ ಇದ್ದೀವ? ಪಾಪಾತ್ಮರ ಪಥದಲ್ಲಿ ಕಾಲೂರಿದ್ದೀವ? ಧರ್ಮ ನಿಂದಕರ ಕೂಟದಲ್ಲಿ ಸೇರಿಕೊಂಡಿದ್ದೀವ? ಧರ್ಮಶಾಸ್ತ್ರ ದೇವರ ವಾಕ್ಯವನ್ನು ಮರ್ತಿದ್ದೀವ? ಹಗಲಿರುಳೆನ್ನದೆ ಅದನ್ನೇ ಧ್ಯಾನಿಸುತ್ತಿರುವವನಾರೋ ಅವನೇ ಧನ್ಯನು. ಅದಕ್ಕೆ ಸುಂದರವಾದ ಹಾಡಿದೆ, ನಿಮ್ಗೆ ಗೊತ್ತಿರಬೇಕು. ಆನಂದಿಸುವೆನು ದೇವಾ ಈ ನಿನ್ನ ವಾಕ್ಯದಲ್ಲಿ, ಧ್ಯಾನಿಸುತ್ತಿರುವೆ ನಾನು ಹಗಲು ರಾತ್ರಿ ದೇವಾ, ಹಗಲು ರಾತ್ರಿ ದೇವಾ. ಅದನ್ನೇ ನಾವು ನೋಡ್ತೀವಿ ಇಲ್ಲಿ, ಹಗಲಿರುಳೆನ್ನದೆ ಅದನ್ನೇ ಧ್ಯಾನಿಸುತ್ತಿರುವವನಾದರೂ ಅವನೇ ಧನ್ಯನು. ಅದರಿಂದ ಇವತ್ತು ನಾವು ಏನನ್ನು ಧ್ಯಾನಿಸ್ತಾ ಇದ್ದೀವಿ? ನಮ್ಮ ಮನಸ್ಸಿನಲ್ಲಿ ಕಲ್ಮಶ ತುಂಬೋಗಿದೆ, ಸಮಾಧಾನ ಇಲ್ಲ, ಸಂತೋಷ ಇಲ್ಲ, ಆನಂದ ಇಲ್ಲ. ಇವತ್ತು ಒಂದು ಫ್ರಸ್ಟ್ರೇಟ್ ಆಗಿಬಿಟ್ಟಿದ್ದೀವಿ, ಟೆನ್ಷನಲ್ಲಿ ಇದ್ದೀವಿ. ದೇವರ ವಾಕ್ಯ ಜಯ ಕೊಡುತ್ತೆ. ದೇವರ ವಾಕ್ಯ ನಮಗೆ ಸೌಖ್ಯ ಕೊಡುತ್ತೆ, ಬಿಡುಗಡೆ ಕೊಡುತ್ತೆ, ನಮ್ಮನ್ನು ನಿಜ ಸ್ವಾತಂತ್ರ್ಯದೆಡೆಗೆ ಕೊಂಡೊಯ್ಯುತ್ತೆ. ಮುಂದುವರಿಸಿ ಹೇಳುತ್ತಾರೆ, ನದಿಯ ಬದಿಯಲ್ಲೇ ಬೆಳೆದಿಹ ಮರದಂತೆ. ಹೇಗೆ? ನದಿಯ ಬದಿಯಲ್ಲೇ ಬೆಳೆದಿಹ ಮರದಂತೆ, ಸಕಾಲಕ್ಕೆ ಫಲವಿವ ವೃಕ್ಷದಂತೆ, ಎಲೆ ಬಾಡದೆ ಪಸಿರಿರುವ ತರುವಂತೆ ಸಿಗುವುದು ಅವನ ಕಾರ್ಯಗಳಿಗೆ ಸಫಲತೆ. ನೋಡಿ, ಇವತ್ತು ನಮಗೆ ಯಶಸ್ಸು ಬೇಕು. ಸಫಲರಾಗಬೇಕಾದ್ರೆ ಏನು ಮಾಡಬೇಕು? ಯಾರು ಧರ್ಮಶಾಸ್ತ್ರದಲ್ಲಿ ಹರ್ಷಗೊಳ್ಳುತ್ತಾನೋ ಆತ ಹೇಗೆ ಅಂದರೆ, ನದಿಯ ಬದಿಯಲ್ಲೇ ಬೆಳೆದಿಹ ಮರದಂತೆ. ನದಿಯ ಬದಿಯಲ್ಲಿ ಬೆಳೆದ ಮರಕ್ಕೆ ನಾವು ನೀರು ಹಾಕಬೇಕಾಗಿಲ್ಲ. ಯಾಕೆಂದರೆ ಅದಕ್ಕೆ ನೀರು ತನ್ನಷ್ಟಕ್ಕೆ ಸಿಗುತ್ತೆ, ಅಲ್ಲಿ ನೀರಿದೆ. ಅಂದರೆ ಜೀವಜಲ ದೇವರೊಟ್ಟಿಗೆ, ದೇವರ ವಾಕ್ಯದೊಂದಿಗೆ ಇದ್ದರೆ ಆ ಕೃಪೆಯಲ್ಲಿ ನಾವು ಇರ್ತೀವಿ. ಅದಕ್ಕಾಗಿ ನೋಡಿ, ಈ ಕೀರ್ತನಕಾರ ಹೇಳ್ತಾನೆ, ನದಿಯ ಬದಿಯಲ್ಲಿ ಬೆಳೆದಿಹ ಮರದಂತೆ, ಸಕಾಲಕ್ಕೆ ಫಲವೀವ ವೃಕ್ಷದಂತೆ. ಅಂದರೆ ದೇವರೊಟ್ಟಿಗೆ ಇದ್ದಾಗ ಸಕಾಲಕ್ಕೆ ನಾವು ಫಲವನ್ನು ವೀಯುತ್ತೇವೆ. ಎಲೆ ಬಾಡದೆ ಪಸಿರಿರುವ ತರುವಂತೆ, ಅಂದರೆ ನಾವು ಬಾಡಿ ಹೋಗುವುದಿಲ್ಲ, ಕುಗ್ಗಿ ಹೋಗುವುದಿಲ್ಲ, ಕುಂದಿ ಹೋಗುವುದಿಲ್ಲ. ಸಿಗುವುದು ಅವನ ಕಾರ್ಯಗಳಿಗೆ ಸಫಲತೆ. ದೇವರು ನಮ್ಮೊಂದಿಗಿದ್ದಾಗ ಎಲ್ಲ ಕಾರ್ಯಗಳು ಸಫಲವಾಗುವುದು, ಇಲ್ಲದಿದ್ದರೆ ವಿಫಲವಾಗುವುದು. ದುರುಳರಾದರು ನೋಡಿ, ದುರುಳರ ಗತಿ ಏನಾಗುತ್ತೆ? ದುರುಳರು ಯಾರು? ಧರ್ಮಶಾಸ್ತ್ರದಲ್ಲಿ ಹರ್ಷಗೊಳ್ಳದೆ ದುರ್ಜನರ ಆಲೋಚನೆಯಂತೆ ನಡೆಯುವವರು, ಪಾಪಾತ್ಮರ ಪಥದಲ್ಲಿ ಕಾಲೂರುವವರು, ಧರ್ಮ ನಿಂದಕರ ಕೂಟದಲ್ಲಿ ಕೂರುವವರು, ಅವರು ದುರುಳರಾದರೂ ತೂರಿ ಹೋಗುವರು, ಬಿರುಗಾಳಿಗೆ ತರಗೆಲೆಯಾಗುವರು, ಅವರು ಬಿರುಗಾಳಿಗೆ ಹೋಗಿ ಬಿಡುವರು. ಎಂದೇ ನಿಲ್ಲಲಾರರು ದುರುಳರು ನ್ಯಾಯಸ್ಥಾನದಲ್ಲಿ. ಯಾಕಂದ್ರೆ ನಿಲ್ಲೇ ಬೇಕಾಗಿಲ್ಲ, ಅವರು ತಮ್ಮ ನಾಶವನ್ನು ತಾವೇ ತಂದುಕೊಳ್ಳುತ್ತಾರೆ. ಸದಸ್ಯರಾಗರು ಪಾಪಿಗಳು ಸಜ್ಜನರ ಸಂಘದಲ್ಲಿ. ಆದ್ದರಿಂದ ನಾವು ಪಾಪಿಗಳು ಸಜ್ಜನರ ಸಂಘದಲ್ಲಿ ಸದಸ್ಯರಾಗಲು ಸಾಧ್ಯವಿಲ್ಲ, ದೇವರ ಸಾಮ್ರಾಜ್ಯಕ್ಕೆ ನಾವು ಹೋಗಲು ಸಾಧ್ಯವಿಲ್ಲ. ಆದ್ದರಿಂದ ಮೊದಲು ಹುಡುಕಿ ದೇವರ ರಾಜ್ಯವನ್ನು, ತದನಂತರ ಎಲ್ಲವನ್ನು ನಿಮಗೆ ನೀಡುವೆನು. ಮತ್ತಾಯ 6:34 ಯೇಸು ನಮಗೆ ನುಡಿಯುತ್ತಾರೆ. ಸಜ್ಜನರ ಮಾರ್ಗಕ್ಕಿದೆ ಪ್ರಭುವಿನ ಪಾಲನ. ನೋಡಿ, ಇವತ್ತು ಪ್ರಭು ನಮ್ಮನ್ನು ಹೇಗೆ ಪೋಷಿಸುತ್ತಾರೆ, ಪಾಲಿಸುತ್ತಾರೆ, ನಡೆಸುತ್ತಾರೆ. ಸಜ್ಜನರ ಮಾರ್ಗಕ್ಕಿದೆ ಪ್ರಭುವಿನ ಪಾಲನ, ದುರ್ಜನರ ಮಾರ್ಗಕ್ಕಿದೆ ಸಂಪೂರ್ಣ ವಿನಾಶನ. ನಾವಿವತ್ತು ದೇವರ ವಾಕ್ಯ ಆಲಿಸಿದ್ದೀವಿ, ಕೀರ್ತನೆಯೊಂದಿಗೆ ಪ್ರಾರ್ಥಿಸ್ತಾ ಇದ್ದೀವಿ. ನಾವು ಸಜ್ಜನರಾಗೋಣ, ಧರ್ಮಶಾಸ್ತ್ರದಲ್ಲಿ ಹರ್ಷಗೊಳ್ಳೋಣ ಮತ್ತು ಈ ಮೊದಲನೇ ಕೀರ್ತನೆಯ ಪ್ರಕಾರ ನಮ್ಮ ಜೀವನ ಸರಿದೂಗಿಸೋಣ. 2ನೇ ಕೀರ್ತನೆ ನಿಮ್ಮ ಮುಂದೆ ಇಡಲು ಇಷ್ಟಪಡುತ್ತೀನಿ. ಅಭಿಷಿಕ್ತನ ಅಧಿಪತ್ಯ. ಇಲ್ಲಿ 1ರಿಂದ 12 ವಾಕ್ಯಗಳಿವೆ. ದೊಂಬಿ ಹೇಳುವುದೇತಕ್ಕೆ ಅನ್ಯ ದೇಶ ವಿದೇಶಗಳು, ಕುತಂತ್ರ ಹೂಡುವುದೇಕೆ ಅನ್ಯ ಜಾತಿ ಜನಾಂಗಗಳು, ದೇವನಿಗೂ ಅಭಿಷಿಕ್ತನಿಗೂ ವಿರುದ್ಧವಾಗಿ ನಿಂತಿಹರು ನೃಪರು ಸಮರ ಸನ್ನದ್ಧರಾಗಿ, ಸಮಾಲೋಚಿಸಿಹರು ಸಚಿವರು ರಹಸ್ಯವಾಗಿ, ಅವರೆಮಗೆ ತೊಡಿಸಿಹ ಬೇಡಿಗಳನ್ನು ಮುರಿಯೋಣ ಎನ್ನುತ್ತಿಹರು, ಅವರೆಮಗೆ ಹಾಕಿದ ಬಂಧನಗಳನ್ನು ಹರಿಯೋಣ ಎನ್ನುತ್ತಿಹರು. ಪರದಲ್ಲಿ ಆಸೀನನಾಗಿಹ ಪ್ರಭುವು ನಗುವನಿದಕ್ಕೆ
ಗುರಿ ಮಾಡದಿರನು ಇವರೆಲ್ಲರನ್ನು ಪರಿಹಾಸ್ಯಕ್ಕೆ. ಅನಂತರ ಸಿಡಿದೆದ್ದು ಹೀಗೆಂದು ನುಡಿವನು, ನಾ ನೇಮಿಸಿದ ಅರಸನನ್ನೇ ಸ್ಥಾಪಿಸಿಹೆನು, ಸಿಯೋನ್ ಶ್ರೀ ಶಿಖರದಲ್ಲೇ ಅವನನ್ನು ಇರಿಸಿಹೆನು. ಈ ಪರಿ ಕೆರಳಿ ಕಳವಳಗೊಳಿಸುವನು ಅವರನು. ಕೇಳಿರಿ ದೈವಾಜ್ಞೆಯನು, ಆತನು ಎನಗಿಂತೆಂದನು. ಈ ದಿನ ನಾನಿನ್ನ ಹಡೆದಿಹೆನು, ನೀನೆನಗೆ ಮಗನು. ಕೇಳಿದೆಯಾದರೆ ನಿನಗಾಧೀನ ಮಾಡುವೆನು ರಾಷ್ಟ್ರಗಳನ್ನು, ಕೊಡುವೆನು ನಿನಗೆ ಸ್ವಾಸ್ಥ್ಯವಾಗಿ ಜಗದ ಆದ್ಯಂತವನು. ನೀ ಬಡಿದು ಹಾಕುವೆ ಕಬ್ಬಿಣದ ಗದೆಯಿಂದವರನು, ನೀ ಒಡೆದು ಹಾಕುವೆ ಮಣ್ಣಿನ ಮಡಕೆಯಂತವರನು. ಎಂತಲೇ ವಿವೇಕಿಗಳಾಗಿರಿ ರಾಜರುಗಳೇ, ಬುದ್ಧಿವಾದಕ್ಕೆ ಕಿವಿಗೊಡಿ ದೇಶಾಧಿಪತಿಗಳೇ. ಭಯಭಕುತಿಯಿಂದ ಪ್ರಭುವಿಗೆ ಸೇವೆ ಮಾಡಿರಿ, ನಡುಗುತ್ತ ಆತನ ಪಾದ ಪೂಜೆ ಮಾಡಿರಿ. ಇಲ್ಲದಿರೆ ಮುಗಿಲೆದ್ದೀತು ಆತನ ಕೋಪಾವೇಶ, ಮಾರ್ಗ ಮಧ್ಯದಲ್ಲೇ ಕಾದಿರಬಹುದು ನಿಮಗೆ ವಿನಾಶ. ಆತನನ್ನು ಆಶ್ರಯಿಸುವವರಿಗಿದೆ ಸೌಭಾಗ್ಯ ಸಂತೋಷ. ಆತ್ಮೀಯರೇ, ಈ ಕೊನೆಯ ಮಾತು ನೀವು ನೋಡಿದರೆ ವಾಕ್ಯ, ಆತನನ್ನು ಆಶ್ರಯಿಸುವವರಿಗಿದೆ ಸೌಭಾಗ್ಯ ಸಂತೋಷ. ಪ್ರತಿಯೊಂದು ಬೈಬಲ್ ಓದುವಾಗ ಒಂದು ಕೀವರ್ಡ್ ನಾವು ಪಡ್ಕೊಳ್ಬೇಕು. ಇರ್ಬೋದು ಕೆಲವು ಸರಿ ಅಲ್ಲಿ ನಮಗೆ ಓದಿದ್ದು ಅರ್ಥವಾಗುವುದಿಲ್ಲ, ಆದರೆ ಅಲ್ಲಿ ದೇವರು ನಮಗೆ ಒಂದು ಭರವಸೆ ಕೊಡ್ತಾರೆ. ಅದಕ್ಕೆ ಕೀರ್ತನೆಗಳು ಕೂಡ ಭರವಸೆಯನ್ನು ಕೊಡ್ತವೆ ನಮಗೆ. ಆತನನ್ನು ಆಶ್ರಯಿಸುವವರಿಗಿದೆ ಸೌಭಾಗ್ಯ ಸಂತೋಷ. ಮೊದಲನೇ ಕೀರ್ತನೆಯಲ್ಲಿ ನಾವು ಆಲಿಸಿದೆವು ಹೇಗೆ ಆಶ್ರಯಿಸುವುದು. ಧರ್ಮಶಾಸ್ತ್ರ ಅಂದರೆ ದೇವರ ವಾಕ್ಯದಲ್ಲಿ ನಾವು ಜೀವಿಸುವುದು, ಮನನ ಮಾಡುವುದು ಮತ್ತು ಅವರೊಡನೆ ನಾವು ಜೀವಿಸುವುದು. ಇಲ್ಲಿ ಈ ಕೀರ್ತನಕಾರ ತನ್ನ ಹೃದಯದಲ್ಲಿರುವ ಆ ವೇದನೆಯನ್ನು ನಿವೇದಿಸುತ್ತಾನೆ. ಅನೇಕ ಬಾರಿ ನಮ್ಮ ಮನಸ್ಸಿನಲ್ಲೂ ಕೂಡ ಇಂಥ ಆಲೋಚನೆಗಳು ಬರ್ತವೆ ನೋಡಿ, ಅದನ್ನೇ ಕೀರ್ತನ ರೂಪದಲ್ಲಿ ಇಲ್ಲಿ ನಾವು ನೋಡ್ತೀವಿ. ಅದಕ್ಕೆ ಬೈಬಲ್ ಇಂದಿಗೂ ಕೂಡ ಪ್ರಸ್ತುತ. ದುಂಬಿ ಹೇಳುವುದಕ್ಕೆ ಅನ್ಯ ದೇಶ ವಿದೇಶಗಳು, ನಾವು ಇದನ್ನು ನೋಡ್ತೀವಿ. ಕುತಂತ್ರ ಹೂಡುವುದಕ್ಕೆ ಅನ್ಯ ಜಾತಿ ಜನಾಂಗಗಳು. ಇವತ್ತು ನೋಡಿ ನಮ್ಮ ವಿರೋಧ ಎಷ್ಟೋ ಕುತಂತ್ರಗಳು, ಮತಾಂಧತೆಗಳು ನಡೀತಾ ಇವೆ. ದೇವನಿಗೂ ಅವನ ಅಭಿಷಿಕ್ತನಿಗೂ ವಿರುದ್ಧವಾಗಿ ಒಳಗಿಂದಲೂ ಹೊರಗಿಂದಲೂ ನಡೀತಾ ಇದೆ. ನಿಂತಿಯರು ನೃಪರು ಸಮರ ಸನ್ನದ್ಧರಾಗಿ ಸಮಾಲೋಚಿಸಿಹರು ಸಚಿವರು ರಹಸ್ಯವಾಗಿ. ಇದು ನಮಗೆ ಗೊತ್ತಿದೆ, ಏನೆಲ್ಲ ನಡೀತಾ ಇದೆ ರಾಜಕೀಯ ರಂಗದಲ್ಲಿ ನಮಗೆಲ್ಲ ತಿಳಿದಿದೆ. ಅವರ ಮಗೆ ತೊಡಿಸಿಹ ಬೇಡಿಗಳನ್ನು ಮುರಿಯೋಣ ಎನ್ನುತ್ತಿಹರು, ಅವರ ಮಗೆ ಹಾಕಿದ ಬಂಧನಗಳನ್ನು ಹರಿಯೋಣ ಎನ್ನುತ್ತಿಹರು. ಪರದಲ್ಲಿ ಆಸೀನನಾಗಿಹ ಪ್ರಭು ನಗುವ ನಿದಕ್ಕೆ. ದೇವರ ಆಧಿಪತ್ಯವನ್ನು ಯಾರು ಅಲ್ಗಾಡಿಸಲು ಸಾಧ್ಯ? ಇವತ್ತು ನಾವು ಯಾಕೆ ಬಲವಾಗಿ ದೃಢವಾಗಿ ವಿಶ್ವಾಸದಲ್ಲಿ ನಿಲ್ಲಬೇಕು? ಪರದಲ್ಲಿ ಆಸೀನನಾಗಿಹ ಪ್ರಭು ನಗುವ ನಿದಕ್ಕೆ. ನಮ್ಮ ಸರ್ವೇಶ್ವರ ದೇವರು ಕುರಿಯೋಸ್, ನಮ್ಮ ದೇವರು, ಅವರು ನಮ್ಮೊಂದಿಗಿದ್ದಾರೆ. ಗುರಿ ಮಾಡದಿರನು ಇವರೆಲ್ಲರನ್ನು ಪರಿಹಾಸ್ಯಕ್ಕೆ. ದೇವರು ತನ್ನನ್ನು ನಂಬುವವರನ್ನು ರಕ್ಷಿಸುವನು, ಆದರೆ ದುರುಳರನ್ನು ಅವರು ಪರಿಹಾಸ್ಯಕ್ಕೆ ಗುರಿಯಾಗುವರು. ಅನಂತರ ಸಿಡಿದಿದ್ದು ಹೀಗೆಂದು ನುಡಿಯುವನು, ನಾ ನೇಮಿಸಿದ ಅರಸನನ್ನೇ ಸ್ಥಾಪಿಸಿಯನು. ದೇವರು ಹೇಳ್ತಾರೆ, ನಾನು ಒಂದು ಅರಸನನ್ನು ಕೊಡುವೆನು. ಸಿಯೋನ್ ಶ್ರೀ ಶಿಖರದಿಂದಲೇ ಅವನನ್ನು ಇರಿಸಿಯನು. ಇಲ್ಲಿ ಸಿಯೋನ್ ಅಂದರೆ ಎರಡು ಅರ್ಥ ಇದೆ. ಒಂದು ನಾಡು, ಇನ್ನೊಂದು ನಾವು ಸ್ವರ್ಗಕ್ಕೆ ಸಿಯೋನ್ ಅಂತೀವಿ. ಆ ಶಿಖರ, ಅಲ್ಲಿಂದ ದೇವರು ನಮ್ಮನ್ನು ರಕ್ಷಿಸುವರು ಮತ್ತು ಅವರು ತಮ್ಮ ಅರಸುತನವನ್ನು ಸ್ಥಾಪಿಸುವರು. ಈ ಪರಿ ಕೆರಳಿ ಕಳವಳಗೊಳಿಸುವನು ಅವರನ್ನು. ಕೇಳಿರಿ ದೈವಾಜ್ಞೆಯನು, ಆತನು ಎನಗಿಂತೆಂದನು. ಈ ದಿನ ನಾನಿನ್ನ ಅಡೆದಿಹೆನು, ನೀನೆನಗೆ ಮಗನು. ಕೇಳಿದೆಯಾದರೆ ನಿನಗಾಧೀನ ಮಾಡುವೆನು ರಾಷ್ಟ್ರಗಳನ್ನು. ನೋಡಿ, ಕೇಳಿರಿ ದೈವಾಜ್ಞೆಯನು, ದೇವರ ಆಜ್ಞೆ. ಹೀಗೆ ಸಿರಾಕನ ಗ್ರಂಥ 1ನೇ ಅಧ್ಯಾಯದಲ್ಲಿ ನಾವು ಓದ್ತೀವಿ, ಜ್ಞಾನಕ್ಕೆ ಮೂಲ. ಹಾಗೇನೆ ಕೇಳಿರಿ ದೈವಾಜ್ಞೆಯನು, ಆತನು ಎನಗಿಂತೆಂದನು. ಈ ದಿನ ನಾನಿನ್ನ ಹಡೆದಿಹೆನು, ನೀ ನನಗೆ ಮಗನು. ಯು ಆರ್ ಮೈ ಚೈಲ್ಡ್. ಕೇಳಿದೆಯಾದರೆ ನಿನಗಾಧೀನ ಮಾಡುವೆನು ರಾಷ್ಟ್ರಗಳನ್ನು. ಈಗ ನೀನೇನು ಮಾಡಬೇಕು? ನೀನು ನನಗೆ ವಿಧೇಯನಾಗಬೇಕು. ವಿಧೇಯತೆ, ವಿನಯತೆ ಇದೆಲ್ಲ ನಿನ್ನಲ್ಲಿ ಇರಬೇಕು. ಕೊಡುವೆನು ನಿನಗೆ ಸ್ವಾಸ್ಥ್ಯವಾಗಿ ಜಗದಾದ್ಯಂತವನು.
ನೀವು ಬಡಿದು ಹಾಕುವೆ ಕಬ್ಬಿಣದ ಗದೆಯಿಂದವರನು, ನೀವು ಒಡೆದು ಹಾಕುವೆ ಮಣ್ಣಿನ ಮಡಕೆಯಂತವರನು. ಅಂದರೆ ನಿನ್ನ ವಿರೋಧ ಪ್ರಯೋಗಿಸಿದ ಆಯುಧ ಸಫಲವಾಗದು. ಯೆಶಾಯ 54:17. ದೇವರು ನಮ್ಮೊಂದಿಗಿದ್ದಾಗ, ದೇವರು ನಮ್ಮ ಪಕ್ಷದಲ್ಲಿರುವಾಗ. ರೋಮನರಿಗೆ ಬರೆದ ಪತ್ರಿಕೆ 8:31, ನಮಗೆ ವಿರೋಧವಾಗಿರುವವರು ಯಾರು? ಎಂತಲೇ ವಿವೇಕಿಗಳಾಗಿರಿ ರಾಜರುಗಳೇ. ಇವತ್ತು ಒಂದರ್ಥದಲ್ಲಿ ನಾವು ಕೂಡ ರಾಜರುಗಳು, ಯಾಜಕರು ಎಲ್ಲರೂ ನಮ್ಮ ಸ್ನಾನ ದೀಕ್ಷೆಯಲ್ಲಿ, ದೀಕ್ಷಾ ಸ್ನಾನದಲ್ಲಿ. ಅದಕ್ಕಾಗಿ ವಿವೇಕಿಗಳಾಗಿರಿ, ವಿವೇಕ ಕಳ್ಕೊಳ್ಬೇಡಿ. ರಾಜರುಗಳೇ, ಬುದ್ಧಿವಾದಕ್ಕೆ ಕಿವಿಗೊಡಿ ದೇಶಾಧಿಪತಿಗಳೇ. ದೇವರನ್ನು ಆಲಿಸಿ, ನಿಮ್ಮ ಅಂತರ ಆತ್ಮದ ಧ್ವನಿಯನ್ನು ಆಲಿಸಿ. ಕಲ್ಲಾಗಿಸಿಕೊಳ್ಳದಿರಿ ನಿಮ್ಮ ಹೃದಯಗಳನ್ನು. ಭಯ ಭಕುತಿಯಿಂದ ಪ್ರಭುವಿಗೆ ಸೇವೆ ಮಾಡಿರಿ. ನಡುಗುತ್ತಾ ಆತನ ಪಾದ ಪೂಜೆ ಮಾಡಿರಿ. ನೋಡಿ, ಪ್ರಭುವಿಗೆ ಸೇವೆ ಮಾಡಿರಿ. ನಮ್ಮ ಎಲ್ಲ ಸೇವೆಗಳು ದೇವರಿಂದ ಪ್ರೇರಣೆಗೊಂಡಿದ್ದು. ಹಾಗೆಯೇ ನಡುಗುತ್ತಾ ಆತನ ಪೂಜೆ ಮಾಡಿರಿ. ಏಕೆಂದರೆ ನಮ್ಮ ದೇವರಿಗೆ ನಾವು ಆರಾಧನೆ ಮಾಡತಕ್ಕದ್ದು ಪೂರ್ಣ ಮನಸ್ಸಿನಿಂದ, ಪೂರ್ಣ ಹೃದಯದಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಶಕ್ತಿಯಿಂದ. ಇಲ್ಲದಿರೆ ಭುಗಿಲೆದ್ದೀತು ಆತನ ಕೋಪಾವೇಶ. ಯಾರು ಅದನ್ನು ತಣಿಸಲು ಅಸಾಧ್ಯ. ಮಾರ್ಗ ಮಧ್ಯದಲ್ಲೇ ಕಾದಿರಬಹುದು ನಿಮಗೆ ವಿನಾಶ. ನಮಗೆ ಗೊತ್ತಿಲ್ಲ ಹೇಗೆ, ಯಾವ ರೀತಿ ಈ ವಿಶ್ವವು ಹೋಗುವುದು ಅಂತೇಳಿ. ನಾವು ದೇವರಿಗೆ ವಿಧೇಯರಾಗಬೇಕು, ಆತನ ಚಿತ್ತದಂತೆ ಜೀವಿಸಬೇಕು, ಚಿತ್ತವನ್ನು ನೆರವೇರಿಸಬೇಕು. ಆತನನ್ನು ಆಶ್ರಯಿಸುವವರಿಗಿದೆ ಸೌಭಾಗ್ಯ ಸಂತೋಷ. ಆತನನ್ನು ಆಶ್ರಯಿಸುವವರಿಗಿದೆ ಸೌಭಾಗ್ಯ ಸಂತೋಷ. 2ನೇ ಕೀರ್ತನೆ, ದೇವರನ್ನು ನಾವು ಆಶ್ರಯಿಸೋಣ. ಅದಕ್ಕೆ ನಾವು ಹಾಡ್ತೀವಿ, ಬೀದರ್ ಜಿಲ್ಲೆಯ ಜನ ಹಾಡ್ತಾರೆ, ಬಳಿ ಬರುವೆ ನಿನ್ನ ಬಳಿ ಬರುವೆ, ಆಶ್ರಯ ಬೇಡುತ್ತ ಬರುವೆ, ನಿನ್ನ ಆಶ್ರಯ ಬೇಡುತ್ತ ಬರುವೆ. ನಾವು ಆತನ ಬಳಿ ಬರೋಣ, ಆತನ ಆಶ್ರಯ ಬೇಡೋಣ. ಅದಕ್ಕೆ ಕೀರ್ತನೆ ಓದುವಾಗ ನಾವು ನಮ್ಮನ್ನೇ ದೇವರಿಗೆ ಸಮರ್ಪಿಸಿ ನಮ್ಮ ಜೀವನವನ್ನು ಆಶೀರ್ವಾದಿಸಲು ಕೇಳಿಕೊಳ್ಳೋಣ, ಮೊರೆ ಇಡೋಣ. 3ನೇ ಕೀರ್ತನೆ ನಿಮ್ಮ ಮುಂದೆ ಇಡಲು ಇಷ್ಟಪಡುತ್ತೀನಿ. ಇಲ್ಲಿ ವಾಕ್ಯಗಳು 1ರಿಂದ 8, ಕೇವಲ 8 ವಾಕ್ಯಗಳಿವೆ. ಇಲ್ಲಿ ಶತ್ರುಬಾಧಿತನ ಸುಪ್ರಭಾತ ಗೀತೆ ಎಂಬುದಾಗಿ ಈ ಒಂದು ಕೀರ್ತನೆಯ ಮಹತ್ವವನ್ನು ತಿಳಿಸಿದ್ದಾರೆ. ಪ್ರಭು, ನನಗೆ ವಿರೋಧಿಗಳು ಅನೇಕ, ನನಗೆದುರಾಗಿ ನಿಂತವರು ಅತ್ಯಧಿಕ. ಈತನಿಗೆ ದೇವರ ನೆರವೆನಿತು, ಇಂತಿದೆ ಹಲವರ ಕೆಣಕು ಮಾತು. ನೀನಾದರೋ ಪ್ರಭು ನನಗೆ ರಕ್ಷೆ ವಿಜಯದಾತ, ನಾನು ತಲೆ ಎತ್ತಿ ನಡೆಯುವಂತೆ ಮಾಡುವಾತ. ಸ್ವರವೆತ್ತಿ ಎನ್ನ ಪ್ರಭುವಿಗೆ ನಾ ಮೊರೆ ಇಡುವೆನು, ಸಿರಿ ಶಿಖರದಿಂದಾತನು ಸದುತ್ತರ ನೀಡುವನು. ಹಾಯಾಗಿ ಮಲಗಿ ನಿದ್ರಿಸುವೆನು, ಸುಖಿಯಾಗಿ ಮರಳಿ ಎದ್ದೇಳುವೆನು. ಕಾಯ್ದು ಕಾಪಾಡುವನು ಪ್ರಭು ನನ್ನನು, ಶತ್ರುಗಳು ಸಾವಿರಾರಿದ್ದರೂ ನಾನ ಅವರಿಗೆ ಅಂಜೆನು. ಸುತ್ತುವರಿದು ಸನ್ನದ್ಧರಾಗಿದ್ದರೂ ಭಯಪಡೆನು. ಎದ್ದೇಳು ದೇವ, ಕಾಪಾಡು ಬಾ ಪ್ರಭುವೇ. ವೈರಿಗಳ ದವಡೆ ಬಡಿದವನು ನೀನಲ್ಲವೇ, ದುರುಳರ ಹಲ್ಲುದುರಿಸಿದವನು ನೀನಲ್ಲವೇ. ಜಯ ವಿಜಯ ಲಭಿಸುವುದು ಪ್ರಭುವಿನಿಂದಲೇ, ನಿನ್ನಾಶೀರ್ವಾದವಿರಲಿ ಪ್ರಭು ಪ್ರಜೆಯ ಮೇಲೆ. ಆತ್ಮೀಯರೇ, ಈ ಕೀರ್ತನೆ ನಾವು ನೋಡುವುದಾದ್ರೆ, ನಮಗೆ ಶತ್ರುಗಳ ಬಾಧೆ ಇದೆ. ಆತನ ಒಂದು ಪ್ರಾರ್ಥನೆ ಯಾವ ರೀತಿ ಮಾಡಬಹುದು, ಕಷ್ಟಗಳಿವೆ ನಮ್ಮ ಜೀವನದಲ್ಲಿ, ಹೇಗೆ ಅವುಗಳನ್ನು ಜಯಿಸಬಹುದು, ಅದಕ್ಕೆ ನಮಗೆ ಸಹಾಯಕವಾಗುವ ಕೀರ್ತನೆಯಾಗಿದೆ. ಪ್ರಭು, ನನಗೆ ವಿರೋಧಿಗಳು ಅನೇಕ ಇರ್ಬೋದು. ನೀವು ಕೆಲಸ ಮಾಡುವ ಸ್ಥಳದಲ್ಲಿ ನೋಡಿ, ಆವಾಗ ಮತ್ತು ಈವಾಗ ಹೀಗೆ ಹೇಗೆ ಅದು ಪ್ರಸ್ತುತ ಎನ್ನುವುದಾಗಿ ನಾವು ಯೋಚಿಸೋಣ. ನಾನು ಶಾಲೆಯಲ್ಲಿ ಕೆಲಸ ಮಾಡುವಾಗ, ಕಂಪನಿಯಲ್ಲಿ ಕೆಲಸ ಮಾಡುವಾಗ, ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುವಾಗ, ಪ್ರಭು ನನಗೆ ವಿರೋಧಿಗಳು ಅನೇಕ, ನನಗೆದುರಾಗಿ ನಿಂತವರು ಅತ್ಯಧಿಕ. ಕೆಲವು ಸರಿ ನಮಗೆ ಏನು ಮಾಡೋದು ಗೊತ್ತಾಗಲ್ಲ. ಈತನಿಗೆ ದೇವರ ನೆರವೇನಿತು. ಇವನ ದೇವರು ಏನು ಮಾಡ್ತಾರೆ ನೋಡೋಣ. ಇಂತಿದೆ ಹಲವರ ಕೆಣಕು ಮಾತು. ಎಷ್ಟು ಪ್ರಾರ್ಥನೆ ಮಾಡ್ತೀಯ, ಏನು ಪ್ರಯೋಜನ? ಕೆಣಕು ಮಾತು. ನೀನಾದರೋ ಪ್ರಭು ನನಗೆ ರಕ್ಷೆ. ನೋಡಿ, ಈತ ಏನು ಹೇಳ್ತಾನೆ, ಇಷ್ಟೆಲ್ಲ ಸಮಸ್ಯೆಗಳಿದ್ರು ನೀನೇ ನನಗೆ ರಕ್ಷೆ, ನೀನು ನನ್ನ ವಿಜಯದಾತ. ಇವತ್ತು ಪ್ರಭುವನ್ನು ಅಂದರೆ ಸರ್ವೇಶ್ವರನನ್ನು ನಾವು ಆಶ್ರಯಿಸೋಣ. ನಾನು ತಲೆ ಎತ್ತಿ ನಡೆಯುವಂತೆ ಮಾಡುವಾತ. ಇವತ್ತು ದೇವರೊಡನೆ ನಾವಿದ್ದಾಗ ತಲೆ ಎತ್ತಿ ನಡೆಯುವಂತೆ ದೇವರು ನಮಗೆ ಮಾಡ್ತಾರೆ. ಸ್ವರವೆತ್ತಿಯನ್ನ ಪ್ರಭುವಿಗೆ ನಾ ಮೊರೆ ಇಡುವೆನು. ನನ್ನ ಆಕ್ರಂದನ, ನನ್ನ ಪ್ರಾರ್ಥನೆ ಸಿರಿ ಶಿಖರದಿಂದ ಆತನು ಸದುತ್ತರ ನೀಡುವನು. ನಾನು ಯಾವಾಗ ಪ್ರಾರ್ಥಿಸ್ತೀನಿ,
ಖಂಡಿತವಾಗಿಯೂ ನನ್ನ ಮೊರೆಯನ್ನು ಅವರು ಆಲಿಸುತ್ತಾರೆ ಎಂಬ ದೃಢ ನಂಬಿಕೆ. ಆಯಾಗಿ ಮಲಗಿ ನಿದ್ರಿಸುವೆನು, ಸುಖಿಯಾಗಿ ಮರಳಿ ಎದ್ದೇಳುವೆನು, ಕಾಯ್ದು ಕಾಪಾಡುವನು ಪ್ರಭು ನನ್ನನು. ನೋಡಿ, ಆಯಾಗಿ, ಏಕೆ ದೇವರೊಡನೆ ಇದ್ದಾಗ ಸುಖ ನಿದ್ರೆ, ದೇವರೊಡನೆ ಇದ್ದಾಗ ಸುಖವನ್ನು ನಾವು ಮರಳಿ ಪಡೆಯುತ್ತೀವಿ. ಹಾಗೂ ದೇವರು ನಮ್ಮನ್ನು ಕಾಪಾಡುತ್ತಾರೆ, ಆತ ನಮ್ಮನ್ನು ಕಾಪಾಡುತ್ತಾರೆ. ಶತ್ರುಗಳು ಸಾವಿರಾರಿದ್ದರು, ನಾನು ಅವರಿಗೆ ಅಂಜೆನು, ಸುತ್ತುವರಿದು ಸನ್ನದ್ಧರಾಗಿದ್ದರು ಭಯಪಡೆನು. ಸಾವಿರಾರು ಶತ್ರುಗಳು ಇದ್ರು. ನೋಡಿ, ಇವತ್ತು ಏನು ಬೇಕು? ನಿಮ್ಮಲ್ಲಿ ಬೇಕು ವಿಶ್ವಾಸ, ಪ್ರಾರ್ಥನೆ, ದೃಢವಾದ ನಂಬಿಕೆ, ದೇವರ ವಾಕ್ಯದಲ್ಲಿ ಅನನ್ಯ ಭರವಸೆ, ಅದರೊಂದಿಗೆ ವಿಧೇಯತೆ. ಶತ್ರುಗಳು ಇರಬಹುದು, ಅಂದರೆ ದೇವರೊಟ್ಟಿಗೆ ನೀವಿದ್ದಾಗ, ಪ್ರಾರ್ಥನೆಯಲ್ಲಿ ಇದ್ದಾಗ ಅವರು ಏನು ಮಾಡಲಾಗದು. ಎದ್ದೇಳು ದೇವ, ಕಾಪಾಡು ಬಾ ಪ್ರಭುವೇ, ವೈರಿಗಳ ದವಡೆ ಬಡಿದವನು ನೀನಲ್ಲವೇ, ದುರುಳರ ಹಲ್ಲು ಉದುರಿಸಿದವನು ನೀನಲ್ಲವೇ. ಇದು ಹೃದಯದಿಂದ ಕರೆಯುವಂಥದ್ದು ದೇವರಿಗೆ. ನೀನು ಬಾ ದೇವ, ನನಗೆ ಸಹಾಯ ಮಾಡು ದೇವ. ಜಯ ವಿಜಯ ಲಭಿಸುವುದು ಪ್ರಭುವಿನಿಂದಲೇ. ನೋಡಿ, ಇವತ್ತು ನಮಗೆ ಜಯ ಕೊಡುವ ದೇವರಂತೀವಿ ನಾವು ಅಲ್ವಾ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ, ಜೀವ ನೀಡಿದ ಯೇಸುರಾಜನಿಗೆ ಜೀವಮಾನವೆಲ್ಲ ಸ್ತೋತ್ರ. ಜಯ ನೀಡುವ ದೇವರವರಾಗಿದ್ದಾರೆ. ನಿನ್ನ ಆಶೀರ್ವಾದವಿರಲಿ ಪ್ರಭು ಪ್ರಜೆಯ ಮೇಲೆ. ನೋಡಿ, ದೇವರ ಆಶೀರ್ವಾದ, ದೇವರಿಂದ ಜಯ ಲಭಿಸುತ್ತದೆ, ನಮಗೆ ಆಶೀರ್ವಾದ ಲಭಿಸುತ್ತದೆ. ಆದ್ದರಿಂದ ನಾವು ಬಾಧೆಗೆ ಒಳಗಾಗಿದ್ದರೆ ಅಥವಾ ಶತ್ರುಗಳ ನಮಗೆ ಸಮಸ್ಯೆ ಇದ್ದರೆ ನಾವು ನಮ್ಮನ್ನೇ ದೇವರಿಗೆ ಸಮರ್ಪಿಸಿಕೊಡೋಣ. ನಮ್ಮ ಸರ್ವೇಶ್ವರ ಸ್ವಾಮಿ ನಮ್ಮನ್ನು ರಕ್ಷಿಸುವರು, ನಮ್ಮನ್ನು ಬಿಡಿಸುವರು, ಕಾಯುವರು, ಕಾಪಾಡುವರು. 4ನೇ ಕೀರ್ತನೆಯಲ್ಲಿ ನಾವು ಪಯಣಿಸೋಣ. ಶತ್ರುಬಾಧಿತನ ಸಂಧ್ಯಾ ವಂದನೆ. ಆವಾಗ ನಾವು ಆಲಿಸಿದ್ದು ಸುಪ್ರಭಾತ ಗೀತೆ. ಈಗ ಸಂಧ್ಯಾ ವಂದನೆ, ಸಂಜೆಯ ವೇಳೆ ಹೇಗೆ ವಂದನೆ ಮಾಡುತ್ತಾನೆ. ಇಲ್ಲಿಯೂ ಕೂಡ ಒಂದು 8 ವಾಕ್ಯಗಳಿವೆ. ಸತ್ಯ ಸ್ವರೂಪನಾದ ದೇವ, ಭಕ್ತನ ಮೊರೆಗೆ ಸದುತ್ತರ ಪಾಲಿಸೋ. ಆಪತ್ತಿನಲ್ಲಿ ಆಶ್ರಯವಿತ್ತ ದೇವ, ಎನ್ನ ಪ್ರಾರ್ಥನೆಯ ಆಲಿಸೋ. ಎಲೆ ಮಾನವ, ಎಲ್ಲಿಯ ತನಕ ಕೆಡಿಸುವೆ ಎನ್ನ ಘನತೆಯ, ಅದೆಷ್ಟು ಕಾಲ ಹುರುಳಿಲ್ಲದನು ಬಯಸಿ ಅರಸುವೆ ಹುಸಿಯ. ಭಕ್ತನನು ಪ್ರಭು ಪ್ರತ್ಯೇಕಿಸಿಕೊಂಡನೆಂದು ತಿಳಿದುಕೋ, ನಾ ಮೊರೆ ಇಟ್ಟಾಗ ಆತ ಕಿವಿಗೊಡುವನೆಂದು ಅರಿತುಕೋ. ಕೋಪಗೊಂಡರೂ ದೂರವಿರು ಪಾಪದಿಂದ, ಶಯನದಲ್ಲಿದ್ದರೂ ಧ್ಯಾನಿಸು ಹೃದಯದಿಂದ. ಅರ್ಪಿಸಿರಿ ಯೋಗ್ಯ ಬಲಿಗಳನ್ನೇ, ಇಡಿರಿ ಭರವಸೆ ಪ್ರಭುವಿನಲೇ. ಉಳಿತು ಮಾಳ್ಪರೆಲ್ಲಿ ಎಂದು ಕೇಳುತ್ತಿಹರು ಜನತೆ, ಬೆಳಗಿಸಲಿ ನಮ್ಮನು ಓ ಪ್ರಭು ನಿನ್ನ ಮೊಗದ ಘನತೆ. ಧಾನ್ಯ ದ್ರಾಕ್ಷಿಗಳ ಸುಗ್ಗಿ ಸಂತಸಕ್ಕಿಂತಲೂ ಮಿಗಿಲಾನಂದ ತುಂಬಿಸಿರುವೆ ನೀ ಎನ್ನೆದೆಯೊಳು. ಮಲಗಿ ನಿದ್ರಿಸುವೆನು ನಾ ನಿಶ್ಚಿಂತನಾಗಿ, ಪ್ರಭು ನೀ ಕಾಯುವೆಯನ್ನ ಸುರಕ್ಷಿತವಾಗಿ. ನೋಡಿ, ಎಂಥ ಒಂದು ಪ್ರಾರ್ಥನೆ. ತನ್ನನ್ನೇ ದೇವರ ಸರ್ವೇಶ್ವರನ ಕರಗಳಲ್ಲಿ ಸಮರ್ಪಿಸಿ, ಅಂಥ ಒಂದು ನಂಬಿಕೆ. ಹೇಗೆ ತಾಯಿ ತನ್ನ ಮಗುವನ್ನು ನೋಡುತ್ತಾಳೋ ಹಾಗೆ ಆ ಮಗು ತಾಯಿని ನಂಬಿಕೆ ಇಡುತ್ತದೋ ಹಾಗೇನೆ. ಅದಕ್ಕಾಗಿ ಏನು ಬಾಧಿತನ ಸಂಧ್ಯಾ ವಂದನವನ್ನು ಹೇಗೆ ಮಾಡ್ತಾನೆ? ಸತ್ಯ ಸ್ವರೂಪನಾದ ದೇವ, ಭಕ್ತನ ಮೊರೆಗೆ ಉತ್ತರವನ್ನು ಪಾಲಿಸು. ಆಪತ್ತಿನಲ್ಲಿ ಆಶ್ರಯವಿತ್ತ ದೇವ, ಎನ್ನ ಪ್ರಾರ್ಥನೆ ಆಲಿಸೋ. ನೋಡಿ, ಆಪತ್ತಿನಲ್ಲಿ ನನಗೆ ಆಶ್ರಯವಿತ್ತೆ, ನೀ ನನ್ನ ಪ್ರಾರ್ಥನೆ ಆಲಿಸೋ. ಎಲೆ ಮಾನವ, ಎಲ್ಲಿಯ ತನಕ ಕೆಡಿಸುವೆ ಎನ್ನ ಘನತೆಯ. ನೋಡಿ, ಮಾನವರು ಏನು ಮಾಡಲಿಕ್ಕೆ ಸಾಧ್ಯ? ನನ್ನ ಘನತೆ ಎಲ್ಲಿ ತನಕ ನೀನು ಕೆಡಿಸುವೆ? ಅದೆಷ್ಟು ಕಾಲ ಹುರುಳಿಲ್ಲದನ್ನು ಬಯಸಿ ಅರಸುವೆ ಹುಸಿಯ. ನೋಡಿ, ಇವತ್ತು ಏನು ಗೊತ್ತಾ, ಸತ್ಯಕ್ಕಿಂತಲೂ ಹುಸಿ ಅಂದರೆ ಸುಳ್ಳು. ಇವತ್ತು ಹುರುಳಿಲ್ಲದ ಸುಳ್ಳುಗಳು ಮೇಲೆ ನಾವು ಹೇಳುವಾಗ ಅದು ಸತ್ಯ ಅಂತ ಕೆಲವರು ಯೋಚಿಸ್ತಾರೆ. ಸುಳ್ಳು ಒಂದು ದಿನ ನಿರ್ನಾಮವಾಗೋದು, ನಾಶವಾಗೋದು. ಸುಳ್ಳು ಒಂದು ಶಾಪ. ಈ ಸುಳ್ಳಿನ ಮೂಲ ಪುರುಷ ನೀವು ನೋಡಿದರೆ ಯೋಹಾನನ ಶುಭ ಸಂದೇಶ 8ನೇ ಅಧ್ಯಾಯ ವಾಕ್ಯ 44, ಜಾನ್ 8:44. ಮೂಲ ಪುರುಷ ಸೈತಾನ. ಸುಳ್ಳು ಹೇಳುವವನು ಸೈತಾನನ ವಂಶದವನು ಅನ್ನುತ್ತೆ ಪವಿತ್ರ ಗ್ರಂಥ ಕೂಡ. ಅದೆಷ್ಟು ಕಾಲ ಹುರುಳಿಲ್ಲದನ್ನು ಬಯಸಿ ಅರಸುವೆ ಹುಸಿಯ. ಭಕ್ತನನ್ನು ಪ್ರಭು ಪ್ರತ್ಯೇಕಿಸಿಕೊಂಡನೆಂದು ತಿಳಿದುಕೋ. ನೋಡಿ, ಭಕ್ತನನ್ನು ಪ್ರಭು ಪ್ರತ್ಯೇಕಿಸಿಕೊಂಡನೆಂದು ತಿಳಿದುಕೋ. ನಾ ಮೊರೆ ಇಟ್ಟಾಗ ಆತ ಕಿವಿ ಬಿಡುವನೆಂದು ಅರಿತುಕೋ.
ನೋಡಿ, ಭಕ್ತನ ಮೊರೆಗೆ ದೇವರು ಕಿವಿ ಕೊಟ್ಟೇ ಕೊಡುತ್ತಾರೆ. ಅದರಿಂದ ನಾವು ದೇವರಿಂದ ದೂರ ಹೋಗಿ ಎರಡೂ ದೋಣಿಯಲ್ಲಿ ಕಾಲಿಡುವುದು ಬೇಡ, ದುಡುಕಿ ನಿರ್ಧಾರ ತೆಗೆದುಕೊಳ್ಳುವುದು ಬೇಡ. ದೇವರೊಡನೆ, ದೇವರಲ್ಲಿ ನಾವು ಆಳವಾಗಿ ಜೀವಿಸೋಣ, ಬೆಳೆಯೋಣ. ಕೋಪಗೊಂಡರೂ ದೂರವಿರು ಪಾಪದಿಂದ. ನೋಡಿ, ಕೋಪ ಬಂದರೂ ಪಾಪ ಮಾಡಬೇಡಿ. ಪವಿತ್ರ ಗ್ರಂಥದಲ್ಲಿ ನಾವು ಓದ್ತೀವಿ, ಎಫೆಸದವರಿಗೆ ಬರೆದ ಪತ್ರಿಕೆ 4:26 ನಾವು ನೋಡ್ತೀವಿ, ಕೋಪಗೊಂಡರೂ ಪಾಪ ಮಾಡಬೇಡಿ. ಶಯನದಲ್ಲಿದ್ದರೂ ಧ್ಯಾನಿಸು ಹೃದಯದಿಂದ. ಇರ್ಬೋದು ನೀನು ಕಷ್ಟದಲ್ಲಿದ್ದೀಯಾ ಅಥವಾ ಮರಣಾವಸ್ಥೆಯಲ್ಲಿದ್ದೀಯಾ, ಧ್ಯಾನಿಸು ಹೃದಯದಿಂದ ದೇವರನ್ನು, ವಾಕ್ಯವನ್ನು. ಅರ್ಪಿಸಿರಿ ಯೋಗ್ಯ ಬಲಿಗಳನ್ನೇ ಇಡೀರಿ, ಭರವಸೆ ಪ್ರಭುವಿನಲ್ಲಿ. ಪ್ರಭುವಿನ ಹತ್ರ ಬರುವಾಗ ಅರ್ಧಂಬರ್ಧ ಮನಸ್ಸಿನಲ್ಲಿ ಬರಬೇಡಿ. ನೀವು ಅರ್ಪಿಸುವ ಬಲಿದಾನವಾಗಲಿ, ಭರವಸೆ ಪ್ರಭುವಿನಲ್ಲೇ ಇಡಿ. ಉಳಿತು ಮಾಡ್ಪರಲ್ಲಿ ಎಂದು ಕೇಳುತ್ತೀಹರು ಜನತೆ. ಇವತ್ತು ಕೇಳ್ತಾರೆ, ಉಳಿತು ಮಾಡುವವರು ಯಾರಿಲ್ವಾ ಫಾದರ್? ಈ ಲೋಕದಲ್ಲಿ ಇದ್ದಾರೆ. ದೇವರನ್ನು ವಿಶ್ವಾಸಿಸುವವರಿದ್ದಾರೆ, ನಂಬುವವರಿದ್ದಾರೆ, ಪ್ರಾರ್ಥಿಸುವವರು ಇದ್ದಾರೆ. ಬೆಳಗಿಸಲಿ ನಮ್ಮನ್ನು ಓ ಪ್ರಭು ನಿನ್ನ ಮೊಗದ ಘನತೆ. ನಿನ್ನ ಮೊಗ, ಪ್ರಾರ್ಥನೆಯಲ್ಲಿ ದೇವರ ಮೊಗವನ್ನು ನಾವು ಕಾಣುತ್ತೇವೆ. ಮೊಗ ಅಂದರೆ ಮುಖವನ್ನು ಕಾಣುತ್ತೇವೆ. ವಿ ಸೀಕ್ ಇಸ್ ಫೇಸ್ ಆ್ಯಂಡ್ ವಿ ವಿಲ್ ರಿಸೀವ್ ಇಸ್ ಗ್ರೇಸ್. ಅಂದರೆ ನಾವು ಪ್ರೇಯರ್ ಮಾಡುವಾಗ ಆತನ ಮೊಗದ ಆಶೀರ್ವಾದ, ಘನತೆ, ಕೃಪೆ ನಮಗೆ ಸಿಗುತ್ತೆ. ಧಾನ್ಯ ದ್ರಾಕ್ಷಿಗಳ ಸುಗ್ಗಿ ಸಂತಸಕ್ಕಿಂತಲೂ ಮಿಗಿಲಾನಂದ ತುಂಬಿಸಿರುವೆ ನೀ ಎನ್ನೆದೆಯೋಳು. ಧಾನ್ಯ ದ್ರಾಕ್ಷಿಗಳ ಸುಗ್ಗಿ ಸಂತಸಕ್ಕಿಂತಲೂ ಮಿಗಿಲಾನಂದ ತುಂಬಿಸಿರು. ನೋಡಿ, ಧಾನ್ಯಗಳು ಬಂದಾಗ ಅಥವಾ ಯಾವುದು ಫಲಗಳಾಗುವಾಗ ಸಂತೋಷ ಆಗುತ್ತೆ, ಅದು ಕ್ಷಣಿಕ. ಆದರೆ ಮಿಗಿಲಾನಂದ, ಆ ಆನಂದ ಯಾರೂ ತೆಗೆದು ಹಾಕಲಾಗದ ಆನಂದ, ಅದನ್ನು ನೀವು ನನಗೆ ಕೊಟ್ಟಿದ್ದೀರಿ. ಆದ್ದರಿಂದ ಸದಾಕಾಲ ನಾನು ಹರ್ಷಿಸುವೆ, ಸ್ತುತಿಸುವೆ. ಮಲಗಿ ನಿದ್ರಿಸುವೆನು ನಾನು ನಿಶ್ಚಿಂತನಾಗಿ. ಪ್ರಭು ನೀನು ಕಾಯುವೆ ಎನ್ನ ಸುರಕ್ಷಿತವಾಗಿ. ಮಲಗಿ ನಿದ್ರಿಸುವೆನು ನಾನು ನಿಶ್ಚಿಂತವಾಗಿ, ಆದರೂ ನಿನ್ನನ್ನು ಕಾಯುವೆ ಸುರಕ್ಷಿತವಾಗಿ. ಆತ್ಮೀಯರೇ, ಇವತ್ತಿಗೆ ಇಷ್ಟು ಸಾಕು. 4 ಕೀರ್ತನೆಗಳನ್ನು ನಾವು ಆಲಿಸಿದೆವು, ಪ್ರಾರ್ಥಿಸಿದೆವು. ಈ ಕೀರ್ತನೆಗಳೊಂದಿಗೆ ಪ್ರಾರ್ಥಿಸಿದ್ದೇವೆ. ಈಗ ದೇವರು ನಮ್ಮನ್ನು ಆಶೀರ್ವದಿಸಲು ಕೇಳಿಕೊಳ್ಳೋಣ. ಕಣ್ಣುಗಳನ್ನು ಮುಚ್ಚಿ ಈ ಕೀರ್ತನೆಗಳ ಆಶೀರ್ವಾದ ನಮಗೂ ನಮ್ಮ ಕುಟುಂಬಕ್ಕೂ ಇಳಿದು ಬರಲಿ. ಈ ಕೀರ್ತನೆಗಳನ್ನು ನಾವು ಪ್ರಾರ್ಥಿಸಿದ್ದು ದೇವರು ನಮ್ಮನ್ನು ಬಲಪಡಿಸಲಿ, ನಮ್ಮಲ್ಲಿರುವ ಎಲ್ಲ ವ್ಯತ್ಯೆಗಳನ್ನು ದೂರ ಮಾಡಲಿ. ಯಾರೆಲ್ಲ ಈ ಪ್ರಾರ್ಥನೆಯಲ್ಲಿ ಭಾಗವಹಿಸುತ್ತೀರೋ ನೀವೆಲ್ಲ ಪ್ರಭುವಿನ ಕರುಣೆಯನ್ನು ಸವಿಯುವಂತಾಗಲಿ. ಈ ಕೀರ್ತನೆಗಳ ವಿಶೇಷ ವರ, ಆಶೀರ್ವಾದ ನಿಮಗೂ ನಿಮ್ಮ ಕುಟುಂಬಗಳ ಮೇಲೂ ನಿಮ್ಮ ಊರಿನ ಮೇಲೂ ಇಳಿದು ಬರಲಿ. ನಿಮಿಷ ನಾವು ಸ್ತುತಿಸಿ ಪ್ರಾರ್ಥಿಸೋಣ. ಹಾಲೆಲೂಯ್ಯ, 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 ಹಾಲೆಲೂಯ್ಯ. ಪ್ರಭು ಯೇಸುವೆ, ನಿನ್ನ ನಾಮದಲ್ಲಿ ಈ ಕೀರ್ತನೆಗಳನ್ನು ನಾವು ಓದಿದ್ದೇವೆ, ಈ ಕೀರ್ತನೆಗಳನ್ನು ನಾವು ಪಠಿಸಿದ್ದೇವೆ, ಪ್ರಾರ್ಥಿಸಿದ್ದೇವೆ. ಈ ಕೀರ್ತನೆಯ ಅರ್ಥವನ್ನು ಗ್ರಹಿಸಿದ್ದೇವೆ. ನಮ್ಮೆಲ್ಲರನ್ನು ಆಶೀರ್ವದಿಸು. ದೇಶ ವಿದೇಶಗಳಲ್ಲಿರುವ ನಮ್ಮ ಜನರನ್ನು ಆಶೀರ್ವದಿಸು. ಇವತ್ತು ಕಷ್ಟ ಸಂಕಟದಲ್ಲಿರುವವರು, ನಿರಾಶೆಯಲ್ಲಿ ನಿರಾಶ್ರಿತರಾಗಿ ಒಂದು ದಿನ ಊಟಕ್ಕೆ ಕಷ್ಟಪಡುತ್ತಿರುವವರು, ಕಾರ್ಮಿಕ ವರ್ಗದವರು, ಇವರೆಲ್ಲರನ್ನು ಆಶೀರ್ವದಿಸು. ಪ್ರಭುವಿನ ಕರುಣೆ, ಪ್ರಭುವಿನ ಪ್ರೀತಿ, ಪ್ರಭುವಿನ ಆಶೀರ್ವಾದ ಇಳಿದು ಬರಲಿ. ಎಲ್ಲ ಕೇಡುಗಳಿಂದ ಕಾದು ರಕ್ಷಿಸು ದೇವಾ. ನೀನು ನಮಗೆ ಕರುಣೆ ತೋರದಿದ್ದರೆ ನಮಗೆ ಯಾರೂ ಇಲ್ಲ ದೇವಾ. ದೇವಾ, ನಿಮ್ಮ ಸನ್ನಿಧಾನಕ್ಕೆ ನಾವು ಬಂದಿದ್ದೀವಿ. ನಮ್ಮ ಮೇಲೆ ಕರುಣೆ ತೋರಿ, ಕುಟುಂಬಗಳ ಮೇಲೆ ಕರುಣೆ ತೋರಿರಿ. ನಮ್ಮ ಧರ್ಮ ಕೇಂದ್ರದ ಮೇಲೆ, ನಮ್ಮ ಊರಿನ ಮೇಲೆ, ರಾಜ್ಯ, ದೇಶ, ವಿದೇಶದ, ವಿಶ್ವದಲ್ಲಿರುವ 750 ಕೋಟಿ ಜನರ ಮೇಲೆ, 7 ಭೂಖಂಡಗಳ ಮೇಲೆ, ಅದರಲ್ಲೂ ವಿಶೇಷವಾಗಿ ಕಾರ್ಮಿಕ ವರ್ಗದವರು, ರೈತಾಪಿ ವರ್ಗದವರು, ಕಷ್ಟಪಡುತ್ತಿರುವ ವರ್ಗದವರು, ಈ ದಿನಗಳಲ್ಲಿ ಕಷ್ಟ ಸಂಕಟಕ್ಕೊಳಗಾದವರು ದೇವ, ನಿಮ್ಮ ಕರುಣೆ, ನಿಮ್ಮ ದಯೆ, ನಿಮ್ಮ ಪ್ರೀತಿ ಇಳಿದು ಬರಲಿ. ಆಸ್ಪತ್ರೆಯಲ್ಲಿ ಜೀವನ್ಮರಣದ ಮಧ್ಯೆ ಹೋರಾಡುತ್ತಿರುವವರು, ನಮಗೆ ಯಾರು ಇಲ್ಲ ಅಂತೇಳಿ ಕಣ್ಣೀರಿಡುತ್ತಿರುವವರು, ಅವರ ಗೋಳಾಟವನ್ನು ಆಲಿಸಿರಿ. ವಿಶೇಷವಾಗಿ ವಾಟ್ಸಪ್, ಇಮೇಲ್, ಫೇಸ್ಬುಕ್ಕಲ್ಲಿ, ಅದು ಇಮೇಲಲ್ಲಿ ನಮಗೆ ಕಳಿಸಿದ ಎಲ್ಲ ಪ್ರಾರ್ಥನೆಗಳು, ಎಲ್ಲ ಪ್ರಾರ್ಥನಾ ಕೂಟಗಳಲ್ಲಿ ಅಥವಾ ಭಿನ್ನ ತಂಡಗಳಿಗೆ ಕಳಿಸಿಕೊಟ್ಟ ಎಲ್ಲ ಪ್ರಾರ್ಥನೆಗಳನ್ನು ಆಲಿಸಿರಿ. ಇದೋ ದೇವ, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ, ಯುವಕ ಯುವತಿಯರ ಮೇಲೆ, ಮಕ್ಕಳ ಮೇಲೆ, ಗರ್ಭಿಣಿ ಸ್ತ್ರೀಯರ ಮೇಲೆ, ದಂಪತಿಗಳ ಮೇಲೆ, ಹಿರಿಯರ ಮೇಲೆ, ಹಾಸಿಗೆಯಲ್ಲಿರುವವರ ಮೇಲೆ, ಆಸ್ಪತ್ರೆಯಲ್ಲಿ ಜೀವನ್ಮರಣದ ಮಧ್ಯೆ ಹೋರಾಡುತ್ತಿರುವವರ ಮೇಲೆ, ವೈದ್ಯರ ಮೇಲೆ, ದಾದಿಯಂದಿರ ಮೇಲೆ, ಎಲ್ಲ ಪೊಲೀಸ್ ಪಡೆಗಳ ಅವರ ಕುಟುಂಬಗಳ ಮೇಲೆ, ಸೈನಿಕರ ಮೇಲೆ, ನ್ಯಾಯಮೂರ್ತಿಗಳ ವಕೀಲರ ಮೇಲೆ, ಎಲ್ಲ ಪ್ರೊಫೆಸರ್ ಟೀಚರ್ಗಳ ಮೇಲೆ, ಸರ್ಕಾರಿ ನೌಕರರ ಮೇಲೆ, ವಿಶೇಷವಾಗಿ ಎಲ್ಲ ಈ ಪ್ರಜಾಡಳಿತ ನಡೆಸುತ್ತಿರುವ ಪ್ರಧಾನಮಂತ್ರಿಗಳು, ಮುಖ್ಯಮಂತ್ರಿಗಳು, ಗವರ್ನರ್, ಅಧ್ಯಕ್ಷರು ಮತ್ತು ಆಯ್ಕೆಯಾದ MP, MLAಗಳು, ಡಿಕ್ಟೇಟರ್ಗಳು ಮತ್ತು ರಾಜರಾಣಿಯರನ್ನು ಆಶೀರ್ವದಿಸಿರಿ. ವಿಶ್ವವನ್ನು ಅಭಿಷೇಕಿಸಿರಿ. ಈ ಕೀರ್ತನೆಗಳ ಶಕ್ತಿ ನಮ್ಮಲ್ಲಿ ಅಧಿಕರಿಸಲಿ. ನಮ್ಮೊಳಗಡೆ ಇರುವ ಎಲ್ಲ ವೇದನೆಗಳು, ಬಾಧೆಗಳು, ಎಲ್ಲ ಥರದ ದೇವರ ವಿರೋಧವಾಗಿ ಬರುವುದು ನಿಷ್ಕ್ರಿಯವಾಗಲಿ. ಟಚ್ ಅಸ್ ಲಾರ್ಡ್,
ಸ್ಪರ್ಶಿಸಿ ಯೇಸುವೆ, ಗುಣಪಡಿಸಿ ಯೇಸುವೆ, ಬಲಪಡಿಸಿ ಯೇಸುವೆ. ಬಲ ನೀಡು ದೇವಾ, ವರ ನೀಡು ದೇವಾ, ನನ್ನೇಸು ದೇವಾ, ನೀ ಸಾಕು ದೇವಾ. ಬಲ ನೀಡು ದೇವಾ, ವರ ನೀಡು ದೇವಾ, ನನ್ನೇಸು ದೇವಾ, ನೀ ಸಾಕು ದೇವಾ. ಕರೆದವರೇ ನೀ ನನ್ನ ಕರವಿಡಿದು ನಡೆಸು, ನಿನಗಾಗಿಯೇ ಬಾಳಲು ಕೊನೆವರೆಗೂ ದೇವಾ ನಿಮ್ಮ ಸೇವೆಯ ಮಾಡಿ, ನಿಮಗಾಗಿಯೇ ಸಾಯಲು. ಕೊನೆವರೆಗೂ ದೇವಾ ನಿಮ್ಮ ಸೇವೆಯ ಮಾಡಿ, ನಿಮಗಾಗಿಯೇ ಸಾಯಲು. ಬಲ ನೀಡು ದೇವಾ, ವರ ನೀಡು ದೇವಾ, ನನ್ನೇಸು ದೇವಾ, ನೀ ಸಾಕು ದೇವಾ, ನನ್ನೇಸು ದೇವಾ, ನೀ ಸಾಕು ದೇವಾ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಹರಸಿ ಆಶೀರ್ವದಿಸಲಿ, ಕಾಪಾಡಲಿ. ಆಮೇನ್. ಫಾದರ್ ಫ್ರಾಂಕ್ಲಿನ್ ಡಿಸೋಜಾ, ಶಿವಮೊಗ್ಗ ಧರ್ಮಕ್ಷೇತ್ರ ಯೇಸು ಸ್ಪರ್ಶ ತಂಡ, ನಮ್ಮ ತಂಡಕ್ಕಾಗಿಯೂ ಸ್ವಾರ್ಥ ಸೇವೆಗಾಗಿಯೂ ಹಾಗೂ ದಿವ್ಯವಾಣಿ ಲೈವ್ ಯೂಟ್ಯೂಬ್ ನಮ್ಮ ಚಾನೆಲ್ನ ಸಹೋದರರಿಗಾಗಿಯೂ ಪ್ರಾರ್ಥಿಸಿರಿ. ನಿಮ್ಮ ಈ ಸಂದೇಶದ ಕೆಳಗಡೆ ಕಾಮೆಂಟ್ಸ್ ಅಂತ ಇದೆ, ಅಲ್ಲಿ ನೀವು ಕಾಮೆಂಟ್ಸ್ಗಳನ್ನು ಹಾಕ್ಬೋದು. ನಿಮಗೆ ಇದು ಇಷ್ಟವಾಯಿತೋ ಮತ್ತು ಇನ್ನೂ ಇದರ ಅಗತ್ಯವಿದೆಯೋ ಇದನ್ನು ಕೂಡ ನೀವು ತಿಳಿಸ್ಬೋದು. ನಮ್ಮ ವಾಟ್ಸಪ್ ನಂಬರ್ ಕೂಡ ನಿಮಗೆ ಇಲ್ಲಿ ಹಾಕಲಾಗುತ್ತೆ, ಅದಕ್ಕೆ ನೀವು ಕಳಿಸಬಹುದು ನಿಮ್ಮ ಪ್ರಾರ್ಥನಾ ಕೋರಿಕೆಗಳು ಮತ್ತು ನಿಮ್ಮ ಪ್ರಾರ್ಥನಾ ಕರೆಗಳು. ನನ್ನ ವಾಟ್ಸಪ್ ನಂಬರ್ ಮತ್ತು ಕರೆಯ ನಂಬರ್ 9013905078 9013905078. ನಾಳೆ ನೀವು ಬರುವಾಗ ಮುಂದಿನ ಕೀರ್ತನೆಗಳು ಸಾಧ್ಯವಾದರೆ 5, 6, 7, 8 ಒಂದು 5 ಕೀರ್ತನೆಯನ್ನು ಓದಿ ಸಿದ್ಧರಾಗಿರಿ. ಬೈಬಲ್ ತಗೊಂಡು ಸಿದ್ಧರಾಗಿರಿ ಮತ್ತು ಈ ಒಂದು ಸುವಾರ್ತೆಯ ಸೇವೆ ಆಶೀರ್ವಾದ ಹೊಂದಲು ಪ್ರಾರ್ಥಿಸಿ. ವಂದನೆಗಳು.